ಮಲೆನಾಡು ಓದುವಲ್ಲ ಗುರುಮಠಕ್ಕೂ ನನ್ನ ಮಗನರ ಕೂಡುವ ಓಲು ಪಾಡಿದ ಕೂದೇನ ಓಲು ಮತಿಗೆಟ್ಟಿನ ಏರೇ ಗೊತ್ತು ಒಟ್ಟ ನಿಕ್ಕಲಂಜಿ ಬರಂದೆ ಬೆಂಚಕ್ಕೆ ಬಾರಿ ಬಂದ್ಮಾಡ ಎಂತ ಒಂಜಿ ಚೂರು ನಿದ್ರೆ ಬಾಕಿ ಅಂದ್ರೆ ಬರ್ತು ಬಾಕಿ ಎಂದಿ ಅದೇ ಒಂಜಿ ಬರ್ಪುನ ದಣಿನೊಟ್ಟಿಗೆ ಎಲ್ಲ ತಿರ್ಗಾಟ ಮಾಡ್ಕೊಳ್ಳೋಣ ಪರನ್ನನಾಗ ಬರೀತೆ ನನ್ನ ಭಾರಿ ಬಂದು ಎಂಟ್ಲೆಗೆ ನಿಕ್ಕಲೊಟ್ಟಿಗೆ ಎಂಟ್ಲೆಗೆ ಹಾಕುದಣ್ಣ ಎಂಟ್ಲೆಗೆ ಹಾಕುದು ಕಾರಣ ಬರ್ತದೆ ನಾನು ನಿಕ್ಕಬೇಡ ಅದೇ ಯಾರು ಪರಿಹಾರ ಶುರು ಮಾಡಿ ಶುರು ನನ್ನ ಕೈಯಪ್ಪ ಬರ್ತಾನೆ ಈಗ ಕೋಟಿಪ್ಪು ಕುದರಪ್ಪು ಎಂತ ಉಂಟ ಅವು ಒಂದು ಬರ್ತಾರೆ ಮಾಡ ಇದೆ ಮಾಡ ಇದೊಂದು ಗಂಗಸರ್ನ ಸುಕ್ಕೊಂಡು ಅಂತಿದ್ದೆ ಸರ್ ಸ್ವಲ್ಪ ಇಂಪಾರ್ಟೆಂಟ್ ಬರ್ತಾ ಇಲ್ಲ ವಾಮನೆ ಗುಡ್ಬಂದಿ ವಾಮನೆಗೆ ಮನೆಂದು ಇಚ್ಚವು ಇವು ಕಂಚನೆವು ವಾಮನೆಂಗೆ ಧರಣಿ ಬಂದು ಧರ್ಮಪ್ಪೇನು ಬಂದು ಪೂಜ ಅಂದ ವಾಸುದೇವನು ವಾಸು ಬಂದು ಪೂಜ ಮಗನೇನನ್ನು ವಾಮನನ್ನು ಉಮನೆಂದು ಬಂದಿದ್ದೆ ಬಕಂಜ ಅವು ವಾಮನನೇ ಒಯ್ತಿದ್ರು ಉಮನೆ ಬಂತು ಅರ್ಥಪ್ಪ ಯಾನ ಒಂಜಿ ಸೆಟ್ರಾತ್ಲಗಿ ಏನನ್ನ ವಾಮನೆಂದೆ ವಾಮನನು ಉಮನೆ ಆದ ಒಡಾಡಿ ಬಿಗುವಿ ದಿಚ್ಚಿ ಗೊತ್ತಾಯ್ತಾ ಅವಾಗ ಸರಿಯಾಯಿನ ಇಪ್ಪಡು ನಿನ್ನಡ ಹೋದಾರ್ಪುಕ ಮಾತೇನಂತೆ ಕಾಲಹಾಲ ನಮ್ಮ ಭಕ್ತಿದೆ ಕಾಲಹಾಲ ಅಂದ್ರೆ ಕಾಲಹಾಲ ಅಂತ ಜನಕುಲ ಹಾಲ ಗೊತ್ತಾಯ್ತಾ ಶ್ರದ್ಧೆ ಇಚ್ಚಿ ಭಕ್ತಿ ಇಚ್ಚಿ ಗೊತ್ತಾಯ್ತಾ ఒక ಸಮಯದ ಮಿತಿ ಇಚ್ಚಿ ತಾನೆಂದಿಚ್ಚಿ ಮೂಜಿ ದಿನಾಳ ಗಡಪದಂತ ಅಂದ ಅದಕ್ಕೆ ಬಣ್ಣ ವಿಷಯ ಅಂತೆ ನಿಜವಾದ ನರಮಾಣ್ಯಾಲಯ ಅಂತಂದ್ರೆ ಕಾಲಾಲಯ ಇದಕ್ಕೆ ದೇವ ಕಾಲಾಲನ ಕುಕ್ಕುದ ಮರಟ್ಟು ಬೆಳಕಾಯ ಈಗ ಕುಕ್ಕುದ ಮರಟ್ಟು ನರಮಣಿ ಆಲಯ ಇದೆ ದೇವರ ನರಮಣಿ ತಿನ್ನೇರೆ ನಮ್ಮನೆ ಬರ್ಮಿಲ್ಲ ಬನ್ನಿ ಕುಕ್ಕು ಬನ್ನಿ ದ್ರಾಕ್ಷಿ ಬನ್ನಿ ಬೆಳಕಾಯಿ ಬನ್ನಿ ನರಮಣಿ ಪಂದಾದೇ ತಿಂದೇನಾ ಕೆಲವು ತಿಂದಿ ಕೆಲವುದನ್ನು ಕೊನೆ ಮಲ್ಲ ಅಂಡೇಡ್ ಮಾಡಿ ಕುಡಿಪಾಯಿ ಐನಲ್ಲಿ ನಾನು ನೀರು ಐದು ನೀರು ಎತ್ತಿ ಎಟ್ಟು ಗಂಗಸರ ಮತ್ತು ಬರಿ ಮಾರ್ಗದ ಬಗ್ಗೆ ಮಾನವ ನರಮನೆಯ ಸಂಸ್ಕೃತಿ ಪ್ರಕೃತಿ ವಿಕೃತಿ ಇದು ಮುಜಿ ಪ್ರಕೃತಿ ಕೊಂಡು ಹೆಂಚಿನ ಒಂದು ಮರದ ಸೀದೆ ಓಡು ತೊಟ್ಟು ಹಾಕಿದ್ದು ಪ್ರಕೃತಿ ಆದ ಪಕ್ಕಿ ఒక ಮೃಗಕ್ಕೂ ನರಮನೆಗಳು ಸಂಸ್ಕೃತಿ ಎಂಚ ಆ ಪರಂದಿನ ಕುಕ್ಕು ಇಲ್ಲಡೆ ಮಾಡೋದು ಆಯ್ತಾ ಜೋಲಿದೆ ಐದು ಕಟ್ಟೆಡು ಮಾಡುದು ತುಂಡು ಬರ್ತದೆ ಐಕೊಂಡ ಜೇನು ಸಕ್ಕರೆನ ಬಾಡುದು ಮುಂಚಿದ ಮಡಿನ ಮುಕ್ಕರಿಗೆ ಕಾಲು ಮಾಡಿ ಕಾಲು ಮಾಡುದು ಅವಳ ಬಾಣನ ಮೂಲಿಕ ವಿಕೃತಿ ಅಂಚಿನ ಆ ಪರ್ಮಿನ ಮಾಡುತ್ತದೆ ಮೂರು ಕುರಿಯರ ಮಾಡುದು ಬೆಲ್ಲ ಮಾಡುದು 15 ದಿನ ನೀದು ಬೆಚ್ಚ ನೀರು ಮಾಡುದು ದೆಪ್ಪು ಬೆಚ್ಚ ಅವು ವಿಕೃತಿ ಗೊತ್ತಾಯ್ತಾ ಅಂತಂದ್ರೆ ಬರ್ಪುಣಗಳನ್ನ ಆಚರಣೆ ಮಾಡಿಕೊಟ್ಟಿದ್ದಾರೆ ನಾನೇ ಅವನ್ನ ಯಾವನಿಗೆ ಪರಿಹಾರಿಗೆ ಯುಗಾರಿಗೊಬ್ಬನ ಕಡೆಗೆ ಬರ್ಪುಣ ಕಡೆಗೆ ఒక విఘ్నాశికి అన్న ఈ దుడ్డు కొడుతుంది ఆండల ఎంకి ನಾವು ದುರಭ್ಯಾಸ ಎಂಕಿ ಅಭ್ಯಾಸ ಏನು ಗೊತ್ತೇರಂತ ಅದು ಮಾರಾಯ ಅಣ್ಣ ಜನರು ಎಂಚಾಯ ಎಂಚಾಯ ಇಲ್ಲದೆ ಕೊಡುತ್ತಲ್ಲ